ಬಿಸಿ ಬಿಸಿ ಹಲಸಿನ ಹಣ್ಣಿನದ್ದು ಹಲ್ವಾ ರೆಡಿ. ಥ್ಯಾಂಕ್ ಯು ಸೋ ಮಚ್. ಬಿಸಿ ಬಿಸಿ ಅಂದರೆ ತೀರಾ ಬಿಸಿ ಇದೆ, ಫುಲ್ ತಣ್ಣಗಾದ್ಮೇಲಂತೂ ಒಳ್ಳೆ ಪೀಸಸ್ ಆಗಿ ಬರುತ್ತೆ. ಥ್ಯಾಂಕ್ ಯು ಮೇಡಮ್. ಹಲಸಿನ ಹಣ್ಣಿನ ಸೊಳೆಯನ್ನು ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕಿ ಗೋಡಂಬಿಯನ್ನು ಹುರಿದಿಟ್ಟುಕೊಳ್ಳಿ. ನಂತರ ಅದೇ ತುಪ್ಪದಲ್ಲಿ ರುಬ್ಬಿದ ಹಲಸಿನ ಹಣ್ಣನ್ನು ಹಸಿ ವಾಸನೆ ಹೋಗುವವರೆಗೂ ಹುರಿಯಿರಿ. ಆ ನಂತರ ರುಚಿಗೆ ಅನುಸಾರವಾಗಿ ಬೆಲ್ಲ ಹಾಕಿ ಬೇಯಿಸಿ. ಬೆಲ್ಲ ಕರಗಿದ ನಂತರ 2 ಚಮಚದಷ್ಟು ಕಾರ್ನ್ಫ್ಲೋರ್ ಅನ್ನು ತೆಳು ಮಾಡಿ ಹಲಸಿನ ಹಣ್ಣಿಗೆ ಸೇರಿಸಿ ತಿರುವುತ್ತಾ ಬೇಯಿಸಿ. ಮಧ್ಯದಲ್ಲಿ ಸ್ವಲ್ಪವೇ ತುಪ್ಪ ಸೇರಿಸುತ್ತಾ ಬೇಯಿಸಿಕೊಳ್ಳಿ. ಒಂದು ಮುದ್ದೆ ಬರುವವರೆಗೂ ಬೇಯಿಸಿ. ಬಳಿಕ ತುಪ್ಪ ಸವರಿದ ತಟ್ಟೆಗೆ ಹಾಕಿ ಗೋಡಂಬಿಯಿಂದ ಅಲಂಕರಿಸಿ. ತಣ್ಣಗಾದ ನಂತರ ಬೇಕಾದ ಆಕಾರದಲ್ಲಿ ತುಂಡು ಮಾಡಿ ಸರ್ವ್ ಮಾಡಿ ಹಲಸಿನ ಹಲ್ವಾ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.